ಪುತ್ತೂರು ದರ್ಬೆಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಅಂಗಡಿಯಲ್ಲಿದ್ದ ಲ್ಯಾಮಿನೇಷನ್ ಯಂತ್ರದಲ್ಲಾದ ತಾಂತ್ರಿಕ ಸಮಸ್ಯೆಯಿಂದಾಗಿ ದಾಖಲೆಯೊಂದು ಹಾನಿಗೊಳಗಾದ ಘಟನೆಯು ಉಲ್ಬಣಗೊಂಡು ಆ ಬಳಿಕ ಸದರಿ ಘಟನೆಗೆ ಕೋಮು ಬಣ್ಣ ನೀಡಲಾಗುತ್ತಿದೆ. ಪ್ರಕರಣದ ತನಿಖೆಯು ಸಂಪೂರ್ಣವಾಗಿ ಸಾಕ್ಷ್ಯಾಧಾರಗಳು ಮತ್ತು ಕಾನೂನಿನ ಪ್ರಕಾರ ಪಾರದರ್ಶಕವಾಗಿ ನಡೆಯಲಿದ್ದು, ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಶಾಂತಿ ಕಾಪಾಡಿಕೊಳ್ಳಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ಅರುಣ್ ಕೆ ಅವರು ಮನವಿ ಮಾಡಿದ್ದಾರೆ. ಘಟನೆ ಸಂಬಂಧ ಓರ್ವನನ್ನು ಬಂಧಿಸಲಾಗಿದೆ. ವಿಡಿಯೋ ಫುಟೇಜ್ ಪರಿಶೀಲಿಸಿ ತನಿಖೆ ಮುಂದುವರಿಯಲಿದೆ. ಘಟನೆಗೆ ಕೋಮು ಬಣ್ಣ ಹಚ್ಚಿದರೆ ಎಫ್ಐಆರ್ ದಾಖಲು ಮಾಡಲಾಗುವುದು. ಘಟನೆ ಹಿನ್ನೆಲೆಯಲ್ಲಿ ಇಂದು ಸಂಜೆ ಶಾಂತಿ ಸಭೆ ಕರೆಯಲಾಗಿದೆ. ಇನ್ನು ಮಂಗಳವಾರ ಬಂದ್ಗೆ ಕರೆ ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಂದ್ ಆಚರಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯಾರೂ ವದಂತಿಗಳಿಗೆ ಕಿವಿಗೊಡಬಾರದು. ಕಾನೂನು ರೀತಿಯಲ್ಲಿ ಎಲ್ಲವೂ ನಡೆಯಲಿದೆ ಎಂದು ತಿಳಿಸಿದ್ದಾರೆ. 21ನೇ ತಾರೀಕಿಗೆ ಇದು ಪುತ್ತೂರಿನಲ್ಲಿರುವ ಹೆಬ್ರಿನಲ್ಲಿ ಒಂದು ಗಲಾಟೆಯಾಗಿದೆ. ಗಲಾಟೆಗೆ ವಿಷಯ ಏನೆಂದರೆ, ಒಂದು ತಾಂತ್ರಿಕ ಸಮಸ್ಯೆಯಿಂದ ಒಂದು ಲ್ಯಾಮಿನೇಷನ್ ಮಿಷನ್ನಲ್ಲಿ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಸಿಕ್ಕೋಗಿದೆ. ಇದು ವಿಷಯ ಇದೆ. ಇದರಲ್ಲಿ ಸುಳ್ಯದಿಂದ ಬಂದ 3 ಜನ ಅವರು ಒರಿಜಿನಲ್ ಡಾಕ್ಯುಮೆಂಟನ್ನು ಕೊಟ್ಟು ಹೋಗ್ತಾರೆ. ನಂತರ ಲ್ಯಾಮಿನೇಷನ್ ಮಿಷನ್ನಲ್ಲಿ ಸುಟ್ಟೋಗಿದ್ದರಿಂದ ಅವರು ಬಂದು ನಮಗೆ ಕಾಂಪನ್ಸೇಷನ್ ಬೇಕು ಎಂದು ಕೇಳ್ತಾರೆ. ಆ ಟೈಮ್ನಲ್ಲಿ ಅವರು ಇಬ್ಬರಿಗೂ ಮಧ್ಯದಲ್ಲಿ ಮಾತುಕತೆ ಆಗ್ತಾಯಿದೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟ ಗ್ರಾಹಕರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅವರು ಗ್ರಾಹಕರು ಪ್ರಯತ್ನ ಮಾಡುವಾಗ ಅಂಗಡಿ ಮಾಲೀಕರು ಅವರು ಸ್ವಲ್ಪ ಅವ್ರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಅವರು ತಲೆಯನ್ನು ಇಟ್ಟು ಗ್ಲಾಸಿಗೆ ಗುದ್ದಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ, ಅವರು ಅಂಗಡಿ ಓನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಕ್ಷತರಾಯಿ ಎಂದು ಅವರು ದೂರನ್ನು ಕೊಟ್ಟಿದ್ದಾರೆ, ನಮಗೆ ಹಲ್ಲೆ ಮಾಡಿದ್ದಾರೆ ಎಂದು. ಇನ್ನೊಂದು ಪ್ರಕರಣ, ಆರೋಪಿಯನ್ನು ಪೊಲೀಸವರು ಕರ್ಕೊಂಡು ಬಂದು ಗಾಡಿನಲ್ಲಿ ಹತ್ತಿಸಿದ್ದಾಗ ಅವಾಗ ಒಂದು ಪಾರ್ಷಿಯಲ್ ವಿಡಿಯೋ ಸಿಕ್ಕಿದೆ. ಅದರಲ್ಲಿ ನೌಶಾದ್ ಅಂತ ಒಂದು ವ್ಯಕ್ತಿ ಗಾಡಿಯೊಳಗೆ ಹೋಗಿದ್ದಂಗೆ ಇದೆ. ಸೊ ಅದರಲ್ಲಿ ಈಗ 2 ವರ್ಷನ್ ಬಂದಿದೆ. ಸೊ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ ನಾವು. ಮತ್ತು ಈ ನಿಟ್ಟಿನಲ್ಲಿ 3 ಪ್ರಕರಣಗಳು ದಾಖಲಾಗಿರೋದು ಕಂಡು ಬಂದಿದೆ. ಅದರಲ್ಲಿ ಕೆಲವೊಬ್ಬರು ಈಗ ಅದನ್ನು ಕಮ್ಯುನಲ್ ಕಲರ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರೋದು ಕಂಡು ಬಂದಿದೆ. ಆ ನಿಟ್ಟಿನಲ್ಲಿಯೂ ಪ್ರತ್ಯೇಕವಾಗಿ ಎಫ್ಐಆರ್ಗೆಲ್ಲ ಇವತ್ತಿನ ದಿವಸ ನಾವು ರಿಜಿಸ್ಟರ್ ಮಾಡಿ ಮುಂದೆ ಪ್ರೆಸ್ ನೋಟ್ ಕೊಡ್ತೀವಿ. ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಈಗಾಗಲೇ ಸುದರ್ಶನ್ ಪೈ ಅವರನ್ನು ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಸುದರ್ಶನ್ ಪೈ ಅವ್ರ ಮೇಲೆ ಈ ಹಿಂದೆ ಒಂದು ರಾಮನಗರ ಜಿಲ್ಲೆಯಲ್ಲಿ 2021ರಲ್ಲಿ ಒಂದು ಕೊಲೆ ಪ್ರಕರಣ ಅವರು ಸ್ಟಾರ್ಟಿಂಗ್ ಮಾಡಿದ್ದಾರೆ ಎಂದಿದೆ. ಅದೇ ರೀತಿಯಲ್ಲಿ ಮ್ಯಾಂಗ್ಳೂರು ಸಿಟಿನಲ್ಲಿ ಒಂದು NDPS ಕೇಸ್, ಮಾದಕ ದ್ರವ್ಯವನ್ನು ಪೆಡ್ಲಿಂಗ್ ಮಾಡಿದ್ದಾರೆ ಎಂದು ಇನ್ನೊಂದು ಕೇಸ್ ದಾಖಲಾಗಿದೆ. ಅದರದ್ದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತೀವಿ. ಗಾಡಿಯೊಳಗೆ ಬೆಂಡ್ ಮಾಡಿದ್ದ ನೌಶಾದ್ ಮೇಲೇನು ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಗಾಡಿಗೆ ಹೋಗುವಾಗ ಇನ್ನೊಂದು ಗಾಡಿಗೆ ತಾಗಿದ್ದ ಹಿನ್ನೆಲೆಯಲ್ಲಿ 2024ನಲ್ಲಿ ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಅದು ಕಾಂಪ್ರಮೈಸ್ ಅದು ಪೆಂಡಿಂಗ್ ಟ್ರಯಲ್ನಲ್ಲಿದೆ. ಈ ನಿಟ್ಟಿನಲ್ಲಿ ಪುತ್ತೂರು ಸಬ್ ಡಿವಿಷನ್ ಆಫೀಸ್ನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಒಂದು ಪೀಸ್ ಕಮಿಟಿ ಮೀಟಿಂಗ್ ಆರ್ಗನೈಸ್ ಮಾಡೋಕ್ಕೆ ಹೇಳಿದ್ವಿ. ಎಲ್ಲರೂ ಬಂದು ಅವ್ರದ್ದು ಏನು ವಿಷಯ ಇದೆಯೋ ಅದನ್ನು ಹೇಳಬಹುದು. ಈಗ 2 ಕಡೆಯಿಂದನೂ, ಒಂದು ಕಡೆಯಿಂದ ನೌಶಾದ್ ಅರೆಸ್ಟ್ ಮಾಡಿ, ಮತ್ತು ಇನ್ನೊಂದು ಕಡೆಯಿಂದ ಅವರು ತಾಯಿ ಅಂದರೆ ಅವರೇ ಶುರು ಮಾಡಿದ್ದಾರೆ ಗಲಾಟೆ. ಅವರನ್ನು ಅರೆಸ್ಟ್ ಮಾಡಿ, ತಂದೆಯನ್ನು ಅರೆಸ್ಟ್ ಮಾಡಿ, ನಿಯಾಸನ್ನು ಅರೆಸ್ಟ್ ಮಾಡಿ, ಈ ಥರ ಅವರವ್ರದ್ದು ಡಿಮ್ಯಾಂಡ್ಸ್ ಇದೆ. ನಾವು ಲೀಗಲ್ ಆಗಿ ಎಲ್ಲವನ್ನು ವೆರಿಫೈ ಮಾಡಿ ಪ್ರೊಫೆಷನೇಟ್ ಆಗಿ ತೀರ್ಮಾನ ತೊಗೊಳ್ತೀವಿ. ಸೊ ಆವಾಗ ತನಕ ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಅಥವಾ ಇದನ್ನು ತಿರುಚುವ ಪ್ರಯತ್ನ ಮಾಡುವ ಯಾರಿಗೂ ಕಿವಿ ಕೊಡಬಾರದು.